ಸೊ ಇವತ್ತಿನ ಜನಧ್ವನಿಯಲ್ಲಿ ಇವತ್ತು ಧರ್ಮಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಬರೋಣ. ಪ್ರಮುಖವಾಗಿ ಕಳೆದ 2 ದಿವಸಗಳಿಂದ ಕಾರ್ಯಾಚರಣೆ ತುಂಬಾನೇ ಶೀಘ್ರವಾಗಿ ನಡೀತಾ ಇತ್ತು. ಬಟ್ ಇವತ್ತಿನ ಕಾರ್ಯಾಚರಣೆಯನ್ನು ಗಮನಿಸುವುದಾದ್ರೆ ಧರ್ಮಸ್ಥಳದಲ್ಲಿ 106 ಶವಹೂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನೆಗೂ ಕೂಡ ಮಹತ್ವದ ಬೆಳವಣಿಗೆ ಒಂದು ಸಿಕ್ಕಿದೆ. ಹಲವು ದಿವಸಗಳ ನಿರೀಕ್ಷೆಯಂತೆ ಮತ್ತು ಆ ಅನಾಮಿಕ ದೂರುದಾರನ ಹೇಳಿಕೆಯಂತೆ ಹೂತಿಟ್ಟಿದ್ದ ರಹಸ್ಯಗಳು ಈಗ ಸ್ಫೋಟಕವಾಗಿ ಸತ್ಯವಾಗಿ ಹೊರಬಿದ್ದಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತಿನಿಂದ ಒಂದು ಮೇಜರ್ ಟ್ವಿಸ್ಟ್ ಅನ್ನು ಸಿಗ್ತಾ ಇರುವಂಥದ್ದು. ವಿರೋಧಿಸುವವರಿಗೆ ಮತ್ತು ಅಲ್ಲಿ ಸತ್ಯ ಇಲ್ಲ ಮತ್ತು ಮಣ್ಣೊಳಗೆ ಯಾವ ರಹಸ್ಯನೂ ಇಲ್ಲ ಅಂತ ಹೇಳಿದವರಿಗೆ ಈಗ ಒಂದು ಕಟು ಸತ್ಯ ಒಂದು ಕಣ್ಣೆದುರು ಬಂದು ಹೊಡಿತಾ ಇದೆ. ದೂರುದಾರ ಗುರುತಿಸಿದ 6ನೇ ಸ್ಥಳದಲ್ಲಿ ಅಸ್ಥಿಪಂಜರದ ಅವಶೇಷ ಪತ್ತೆಯಾಗಿದೆ. ಭಾರಿ ಕುತೂಹಲ ಮೂಡಿಸಿರುವಂತಹ ಕಾರ್ಯಾಚರಣೆ. ದೂರುದಾರ ಗುರುತಿಸಿದ 13 ಪ್ರದೇಶಗಳಲ್ಲಿ ಮೊದಲ 5 ಸ್ಥಳಗಳಲ್ಲೂ ಕೂಡ ಯಾವುದೇ ಕುರುಹುಗಳು ಕೂಡ ಪತ್ತೆ ಆಗಿಲ್ಲ. ಆದರೆ 6ನೇ ಸ್ಥಳವಾಗಿರುವಂತಹ ಮತ್ತು ಇವತ್ತು ಅಗೆದಿರುವಂತಹ ಕಾರ್ಯಾಚರಣೆ ಮಾಡಿರುವಂತಹ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಸಮೀಪವಿರುವ 6ನೇ ಸ್ಥಳದಲ್ಲಿ ಉತ್ಖನನ ವೇಳೆ ಅವಶೇಷ ಪತ್ತೆಯಾಗಿರುವಂಥದ್ದು. ಇದು ಕೇವಲ ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿರುವಂತಹ ಸುದ್ದಿ. ಕಾರ್ಯಾಚರಣೆಯ 3ನೇ ದಿನವಾದಂತಹ ಗುರುವಾರ 6ನೇ ಸ್ಥಳದಲ್ಲಿ ಉತ್ಖನನ ಮಾಡುವ ವೇಳೆ ಕಳೆಬರಹ ಅವಶೇಷಗಳು ಪತ್ತೆಯಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ ಕೂಡ ನಮ್ಮ ಟಿವಿ ಪ್ರತಿಯೊಂದು ಸುದ್ದಿಗಳನ್ನು ಕೂಡ ಬಿತ್ತರಿಸ್ತಾ ಬಂದಿತ್ತು. ಮತ್ತು ಈಗ ಅಟ್ ದ ಫೈನಲ್ ಅನ್ನುವಂಥ ರೀತಿಯಲ್ಲಿ ಪ್ರಕರಣಕ್ಕೆ ಒಂದು ಸ್ಫೋಟಕ ತಿರುವು ಸಿಕ್ಕಿರುವಂಥದ್ದು. ಮಣ್ಣಿನೊಳಗಿಂದ ಮೂಳೆಗಳನ್ನು ಹೊರ ತೆಗೆದಿದ್ದಾರೆ ಕಾರ್ಮಿಕರು. ಈಗ ಶೋಧದ ವೇಳೆ ಸಿಕ್ಕ ಮೂಳೆಗಳನ್ನು SIT ಟೀಮ್ ಈಗ ಸಂಗ್ರಹ ಮಾಡಿಕೊಂಡಿದೆ. SIT ವರದಿಯ ಪ್ರಕಾರ ಸಿಕ್ಕ ಅವಶೇಷ ಪುರುಷ ಅಸ್ಥಿಪಂಜರ ಎಂಬ ಬಗ್ಗೆ ಮಹತ್ವದ ಸಾಕ್ಷಿ ಈಗ ಲಭ್ಯ ಆಗಿರುವಂಥದ್ದು. ಮಣ್ಣಿನ ಒಳಗಡೆ ಒಬ್ಬ ಪುರುಷನ ಅಸ್ಥಿಪಂಜರ ಲಭ್ಯ ಆಗಿದೆ ಅಂತ ಹೇಳಿ SIT ಈಗಾಗಲೇ ಮೂಲಗಳು ಮತ್ತು SIT ಹೇಳಿರುವಂತಹ ಮಾಹಿತಿ ಇದು. ಇವತ್ತು ಅಗದಿರುವಂತಹ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂತಹ ಅವಶೇಷ ಮನುಷ್ಯ ದೇಹದ ಕೈ, ಕಾಲು ಮತ್ತು ತಲೆ ಬುರುಡೆಯ ಚೂರು ಪತ್ತೆಯಾಗಿದ್ದು ದೇಹದ ವಿವಿಧ ಭಾಗದ 12 ಮೂಳೆಗಳು ಪತ್ತೆಯಾಗಿದೆ. ದೇಹದ ವಿವಿಧ ಭಾಗದ 12 ಮೂಳೆಗಳು ಈಗಾಗಲೇ ಪತ್ತೆಯಾಗಿರುವಂಥದ್ದು. ಇವತ್ತಿನ 6ನೇ ಪಾಯಿಂಟ್ನಲ್ಲಿ ಅಗೆದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಒಂದು ಮೇಜರ್ ಬೆಳವಣಿಗೆ. ಸಮಾಧಿಯಲ್ಲಿ ತಲೆ ಬುರುಡೆ ಸೇರಿ ಒಟ್ಟು 12 ಮೂಳೆಗಳು ಮತ್ತು ಪುರುಷನಿಗೆ ಸಂಬಂಧಪಟ್ಟಂತ ಒಳ ಉಡುಪು ಕೂಡ ಈಗಾಗಲೇ ಆ ಒಂದು ಮಣ್ಣಿನ ಒಳಗಡೆ ಸಿಕ್ಕಿರುವಂಥದ್ದು. ಇದನ್ನ SIT ತಂಡ ವಶಕ್ಕೆ ಪಡೆದಿರುವಂಥದ್ದು. ಸಮಾಧಿಯಲ್ಲಿ ಸಿಕ್ಕಿರುವಂತಹ ಕೆಲವೊಂದು ಅಂಶಗಳು ಈಗ ಮೂಳೆ ಪತ್ತೆಯಾದಂತಹ ಸ್ಥಳ ಸಂರಕ್ಷಿತ ಜಾಗ ಅಂತ ಹೇಳಿ ಈಗಾಗಲೇ ಗುರುತನ್ನು ಮಾಡಲಾಗಿದೆ. ಸ್ಥಳದಲ್ಲೇ FSL ತಜ್ಞರು ಮಹಜರ್ ಪ್ರಕ್ರಿಯೆಯನ್ನು ಕೂಡ ನಡೆಸಿದ್ರು ಮತ್ತು ಸಿಕ್ಕಂತಹ ವಸ್ತುಗಳನ್ನು ಅತಿ ಶೀಘ್ರವಾಗಿ FSL ವರದಿಯನ್ನ ನೀಡೋದಿಕ್ಕೆ FSL ಪರಿಶೀಲನೆಗೂ ಕೂಡ ಕಳುಹಿಸಿಕೊಡಲಾಗಿದೆ. ಸೊ ಕೊನೆಗೂ ಕೂಡ ಧರ್ಮಸ್ಥಳದಲ್ಲಿ 106 ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಸೊ ಒಟ್ಟಿನಲ್ಲಿ ಅಲ್ಟಿಮೇಟ್ ಕೊನೆಯ ಸಂದರ್ಭದಲ್ಲಿ ಅಂದರೆ ಈ ಬೆಳವಣಿಗೆ ನಡೆದು ತಿಂಗಳುಗಳೇ ಕಳೀತಾ ಬಂತು. ಅದು ಏನೆಲ್ಲ ಆಯಿತು ಅನ್ನುವಂಥದ್ದನ್ನು ಮತ್ತೆ ಹೇಳಬೇಕಾದಂಥ ಅನಿವಾರ್ಯತೆ ಇಲ್ಲ. ಪ್ರತಿನಿತ್ಯದ ಜನಧ್ವನಿಯಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆಗಳು ಏನಾಗ್ತಾ ಇದೆ ಅನ್ನುವಂಥದ್ದನ್ನು 1 by 1 ಆಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಸಂಕ್ಷಿಪ್ತವಾಗಿ ಮತ್ತು ಕ್ಲಿಯರ್ ಪಿಕ್ಚರ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಇವತ್ತಾಗಿರುವಂಥ ಬೆಳವಣಿಗೆಯಿಂದ ಪ್ರಾರಂಭಿಸೋಣ. ನಿನ್ನೆಯ ತನಕ ಅಂದರೆ 2 ದಿವಸಗಳ ಕಾರ್ಯಾಚರಣೆ ನಡೆದಿತ್ತು. ಇವತ್ತು 3ನೇ ದಿವಸದ ಕಾರ್ಯಾಚರಣೆ. ಇವತ್ತು ಗುರುವಾರ, ಸೋಮವಾರದಿಂದ ಶುರುವಾಗಿರುವಂತಹ ಒಂದು ಬೆಳವಣಿಗೆಗಳು ಇವೆಲ್ಲವೂ ಕೂಡ. ಅಂದರೆ ಅದಕ್ಕಿಂತ ಮುಂಚೆನೂ ಕೂಡ ಹಲವು ಪ್ರೊಸೆಸ್ಗಳು ನಡೆದಿತ್ತು. ಬಟ್ ಸೋಮವಾರ ದೂರುದಾರನನ್ನು ಸ್ಥಳಕ್ಕೆ ಕಳುಹಿಸಿ
13 ಪ್ರದೇಶಗಳನ್ನು ಪಾಯಿಂಟ್ ಮಾಡಲಾಗಿತ್ತು. ನಾನು ನಿನ್ನೆ ಕೂಡ ಹೇಳಿದ್ದೆ, ಸ್ಪಷ್ಟವಾದಂಥ ಆತನ ಗುರುತು ಪತ್ತೆಗಳು. ಅಂದರೆ ಇಂತಿಂಥ ಪ್ರದೇಶಗಳಲ್ಲೇ ನಾನು ಶವಗಳನ್ನು ಹೂತಿದ್ದೇನೆ, ಇಲ್ಲೇ ಉತ್ಖನನ ಮಾಡಿ ಇಲ್ಲೇ ಸಿಗುತ್ತೆ ಡೆಡ್ ಬಾಡಿಗಳು ಅಂತ ಹೇಳಿ, ಅಸ್ಥಿಪಂಜರಗಳು ಅಂತ ಹೇಳಿ. ಅಂದರೆ ಈ ನಿನ್ನೆ ಕೂಡ ಉದಾಹರಣೆ ಕೊಟ್ಟಿದ್ದೆ, ನಮ್ಮ ಕಡೆ ಬೋರ್ವೆಲ್ ಕೊರೆಸುವಂಥ ಸಂದರ್ಭದಲ್ಲಿ ಈ ಎಲ್ಲಿ ನೀರು ಸಿಗುತ್ತೆ ಅಂತ ಹೇಳಿ ಪಾಯಿಂಟ್ಗಳನ್ನು ಕೊಡ್ತಾಯಿದ್ರು. ಅದೇ ಪಾಯಿಂಟಲ್ಲಿ ಬೋರ್ವೆಲ್ ಹಾಕಿಸಿದಂಥ ಸಂದರ್ಭದಲ್ಲಿ ನೀರು ಸಿಗ್ತಾ ಇತ್ತು. ಅಂದರೆ ಅಷ್ಟು ಪಕ್ಕ ಕ್ಲಾರಿಟಿ ಇರ್ತಾಯಿತ್ತು. ಅದೇ ಥರ ಇಲ್ಲೂ ಕೂಡ ಇಲ್ಲೇ ಸಿಗುತ್ತೆ 100% ಅನ್ನುವಂತಹ ಭರವಸೆ ಇತ್ತು ಆತನಿಗೆ. ಸೊ ಹಾಗಾಗಿ ಮಂಗಳವಾರ ಮತ್ತು ಬುಧವಾರ, ನಿನ್ನೆ ಮತ್ತು ಮೊನ್ನೆಯ ದಿವಸ 2 ದಿವಸಗಳ ಕಾಲ ಒಟ್ಟಾರೆಯಾಗಿ 5 ಪ್ರದೇಶಗಳಲ್ಲಿ 5 ಪಾಯಿಂಟ್ಗಳಲ್ಲಿ ಆತ ನೀಡಿರುವಂಥ 5 ಪಾಯಿಂಟ್ಗಳಲ್ಲಿ ಉತ್ಖನನದ ಕಾರ್ಯಗಳಾಗಿದೆ. ಅಂದರೆ ಅಗೆಯುವಂಥ ಪ್ರಯತ್ನಗಳನ್ನು SIT ತಂಡ ಹಲವಾರು ಕಾರ್ಮಿಕರನ್ನು ಬಳಸಿ ನಡೆಸಿದ್ದಾರೆ. ಅದು ಸಾಧ್ಯವಾಗದೆ ಹಿಟಾಚಿ ವಾಹನವನ್ನು ಬಳಸಿ ಕೂಡ ಅಗೆಯುವಂಥ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಬಟ್ ನೋ ಯೂಸ್ ಅಂತ ಹೇಳಿ ಇವತ್ತು ಬೆಳಗ್ಗಿನ ತನಕವೂ ಕೂಡ ಅದೇ ಅಪ್ಡೇಟ್ಗಳಿತ್ತು. ಬಟ್ ಇವತ್ತು SIT ತಂಡ ಸ್ಪಷ್ಟಪಡಿಸಿರುವಂಥದ್ದು ಪಾಯಿಂಟ್ 1ರಲ್ಲಿ, ಅಂದರೆ ಮೊದಲನೇ ದಿವಸ ಮಂಗಳವಾರ ಆಗಿದಂಥ ಸಂದರ್ಭದಲ್ಲಿ ಪಾಯಿಂಟ್ 1ರಲ್ಲಿ ಕೆಂಪು ಬಣ್ಣದ ಬ್ಲೌಸ್ ಪೀಸ್ ಮತ್ತು ಒಂದು ID ಕಾರ್ಡ್ ಮತ್ತು ಪಾನ್ ಕಾರ್ಡ್ ಸಿಕ್ಕಿರುವ ಬಗ್ಗೆ ನಿನ್ನೆಗೆ ಜನಧ್ವನಿಯಲ್ಲೂ ಕೂಡ ನಾವು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಗಳನ್ನು ನಿಮ್ಮ ಮುಂದೆ ನೀಡಿದ್ವಿ. ಲಕ್ಷ್ಮಿ ಅನ್ನುವಂಥ ಹೆಸರಿನ ATM ಕಾರ್ಡ್ ಮತ್ತು ಪುರುಷನಿಗೆ ಸಂಬಂಧಪಟ್ಟಂಥ ಪಾನ್ ಕಾರ್ಡ್ ಲಭ್ಯ ಆಗಿದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನಿಮ್ಮ ಮುಂದೆ ಮಾಹಿತಿಯನ್ನು ನೀಡಿದ್ವಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು SIT ಕೂಡ ಸ್ಪಷ್ಟನೆಯನ್ನು ಮಾಡಿರುವಂಥದ್ದು. ಪಾನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ವಿಚಾರವನ್ನು ಗಮನಿಸುವುದಾದರೆ, ಪಾನ್ ಕಾರ್ಡ್ ಈಗಾಗಲೇ ಮೃತಪಟ್ಟಿರುವಂಥ ವ್ಯಕ್ತಿಗೆ ಸಂಬಂಧಪಟ್ಟಂಥ ಪಾನ್ ಕಾರ್ಡ್ ಆಗಿದೆ ಅನ್ನುವಂಥದ್ದನ್ನು SIT ತಂಡನೇ ಈಗಾಗಲೇ ಒಪ್ಪಿಕೊಂಡಿದೆ. ಸೊ ಧರ್ಮಸ್ಥಳ ನಿಗೂಢ ಸಾವುಗಳ ಪ್ರಕರಣದ ತನಿಖೆಯಲ್ಲಿ ಹಲವಾರು ತಿರುವುಗಳು ಪಡೆದುಕೊಳ್ತಾ ಇದೆ. ಸೊ ಮೊದಲ ಉತ್ಖನನ ಸ್ಥಳದಲ್ಲಿ, ಅಂದರೆ ಮೊದಲ ಪಾಯಿಂಟ್ ಏನಿದೆ ಆ ಪಾಯಿಂಟ್ ಸ್ಥಳದಲ್ಲಿ ಪತ್ತೆಯಾದಂಥ ಪಾನ್ ಕಾರ್ಡ್ನ ಜಾಡನ್ನು ಹಿಡಿದಂತಹ SIT ತಂಡ ಅದರ ಮಾಲೀಕ ಮಾರ್ಚ್ 2025ರಲ್ಲಿ ಜಾಂಡಿಸ್ನಿಂದ ಮೃತಪಟ್ಟಿರುವಂಥ ವಿಷಯವನ್ನು ಈಗಾಗಲೇ SIT ತಂಡ ಪತ್ತೆ ಹಚ್ಚಿರುವಂಥದ್ದು. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಮೃತ ವ್ಯಕ್ತಿಯ ತಂದೆಯನ್ನು ಸಂಪರ್ಕಿಸಿ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಶವಗಳಿಗಾಗಿ ನಡೀತಾ ಇದ್ದಂಥ ಶೋಧಕ್ಕೆ ಈ ಪಾನ್ ಕಾರ್ಡ್ ಪ್ರಕರಣವು ಕೂಡ ಅನಿರೀಕ್ಷಿತ ತಿರುವನ್ನು ಪಡೆದುಕೊಂಡಿದೆ. ಸೊ ಹಾಗಾಗಿ SIT ತಂಡ ಮೊನ್ನೆ ಸಿಕ್ಕಿರುವಂಥ ಪಾನ್ ಕಾರ್ಡನ್ನು ಕೂಡ ಟ್ರೇಸ್ ಮಾಡಿರುವಂಥದ್ದು. ಆ ವ್ಯಕ್ತಿ ಪಾನ್ ಕಾರ್ಡ್ನ ವ್ಯಕ್ತಿ ಯಾರಿದ್ದಾನೆ ಆತ 2025 ಮಾರ್ಚಲ್ಲೇ ಜಾಂಡಿಸ್ ಅನ್ನುವಂತಹ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಬಟ್ ATM ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಅನ್ನುವಂತಹ ಮಹಿಳೆಗೆ ಸಂಬಂಧಪಟ್ಟಂಥ ATM ಕಾರ್ಡ್ ಸಿಕ್ಕಿದೆ. ಅದರ ಕುರಿತಾದಂತಹ ಎನ್ಕ್ವೈರಿಗಳು ನಡೀತಾ ಇದೆ. ಸೊ ಅದು ಯಾರಿಗೆ ಸಂಬಂಧಪಟ್ಟಂಥದ್ದು, ಯಾರು ಲಕ್ಷ್ಮಿ ಅನ್ನುವಂಥದ್ದು ಇನ್ನಷ್ಟು ತಿಳಿದು ಬರಬೇಕಾಗಿದೆ. ಬಟ್ ಇವತ್ತು ಏನು ನಡೀತು ಅನ್ನುವಂಥದ್ದನ್ನು ಗಮನಿಸುವುದಾದರೆ, ಬೆಳಗಿನಿಂದಲೂ ಕೂಡ, ಅಂದರೆ ಕಳೆದ 2 ದಿವಸಗಳಂತೆ ಇವತ್ತು ಕೂಡ ಅಗೆಯುವಂಥ ಪ್ರಯತ್ನಗಳು ನಡೀತಾ ಇತ್ತು. ಬಟ್ ಬೆಳಗ್ಗಿನಿಂದ ಯಾವುದೇ ರೀತಿಯಾದಂಥ ಕುರುಹುಗಳು ಪತ್ತೆಯಾಗಿಲ್ಲ. ಆದರೆ ಇನ್ನೇನು ನಿನ್ನೆಯ ಥರ ಮೊನ್ನೆಯ ಥರ ಎಲ್ಲೂ ಕೂಡ ಯಾವುದೇ ವಸ್ತುಗಳು ಪತ್ತೆ ಆಗುವುದಿಲ್ಲ ಅನ್ನುವಂತಹ ಒಂದು ಹುರುಪನ್ನು ಕಳೆದುಕೊಳ್ಳುವಂತಹ ಸಂದರ್ಭದಲ್ಲಿ, ಕೊನೆಯ ಸಂದರ್ಭದಲ್ಲಿ ಮಧ್ಯಾಹ್ನದ ವೇಳೆಗೆ ಸುಮಾರು 12:30 ಬಳಿಕ ಒಂದು ಬ್ರೇಕಿಂಗ್ ಅನ್ನುವಂಥ ರೀತಿಯಲ್ಲಿ SIT ತಂಡ ನೀಡಿರುವಂಥ ಅಂಶ ಅಂತ ಹೇಳಿದರೆ, ಒಂದು ದೇಹದ ಅವಶೇಷಗಳು ಪತ್ತೆಯಾಗಿದೆ. ಅದು ಕೂಡ ಪಾಯಿಂಟ್ ನಂಬರ್ 6ರಲ್ಲಿ ಇವತ್ತು ಬೆಳಗಿನಿಂದ ಅದೇ ಒಂದು ಪ್ರದೇಶದಲ್ಲಿ ಅಗೆಯುವಂಥ ಪ್ರಯತ್ನಗಳನ್ನು ನಡೆಸಲಾಗಿತ್ತು. ಬೆಳಗಿನಿಂದ ಅಗೆಯುವಂಥ ಪ್ರಯತ್ನಗಳು ನಡೀತಾ ಇತ್ತು. ಸುಮಾರು ಮಧ್ಯಾಹ್ನದ ವೇಳೆಗೆ ಅಲ್ಲಿ ಒಂದು ಪುರುಷ ಅಥವಾ ಮಹಿಳೆಗೆ ಅನ್ನುವಂಥದ್ದನ್ನು ಮೊದಲು ಉಲ್ಲೇಖ ಮಾಡಿಲ್ಲ. ಕೇವಲ ಒಂದು ಮನುಷ್ಯನ ದೇಹದ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ ಅನ್ನುವಂಥದ್ದನ್ನು ಅಪ್ಡೇಟ್ಗಳನ್ನ ನೀಡಲಾಗುತ್ತೆ. ಸೊ ಅದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಮೊದಲಿಗೆ 8 ಮೂಳೆಗಳು ಇತ್ತು ಅನ್ನುವಂಥದ್ದನ್ನು ಮೊದಲಾದಂಥ ಪ್ರಾಥಮಿಕ ವರದಿಗಳು ಸಿಕ್ತು. ಅದಾದ ಬಳಿಕ SIT ತಂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ನೀಡ್ತಾ ಹೋದಂಥ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಅಲ್ಲಿ 12 ಮೂಳೆಗಳು ಸಿಕ್ಕಿದೆ. ಅದರಲ್ಲಿ ತಲೆ ಬುರುಡೆ ಸೇರಿದಂತೆ ಕೈ ಮತ್ತು ಕಾಲಿಗೆ ಸಂಬಂಧಪಟ್ಟಂತಹ ಮೂಳೆಗಳು ಕೂಡ ಇತ್ತು. ಜೊತೆಗೆ ಒಬ್ಬ ಪುರುಷನ ಒಳ ಉಡುಪು ಕೂಡ ಆ ಒಂದು ಉತ್ಖನನದ ವೇಳೆಯಲ್ಲಿ ಅಗೆಯುವಂಥ ವೇಳೆಗಳಲ್ಲಿ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅಲ್ಲಿ ಸ್ಪಷ್ಟವಾಗಿ ನೀಡಿರುವಂಥದ್ದು SIT ತಂಡ. ಹಾಗಾಗಿ ಇಲ್ಲಿ ತನಕ ಕಳೆದ 5 ಪಾಯಿಂಟ್ಗಳಲ್ಲಿ ಯಾವುದೇ ಒಂದು
ಮೃತ ವ್ಯಕ್ತಿಯ ಅಸ್ಥಿಪಂಜರಗಳು ಸಿಗದಂಥ ಸಂದರ್ಭದಲ್ಲಿ ದೂರುದಾರ ಸುಳ್ಳು ಹೇಳ್ತಾ ಇದ್ದಾನೆ, ಆತ ಈ ಪ್ರಕರಣದ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಮತ್ತು ನಿನ್ನೆ ದಿವಸಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಆಗ್ತಾ ಇದ್ದಂಥದ್ದು ಆತನ ಮಂಪರ್ ಪರೀಕ್ಷೆಗಳಾಗಬೇಕು ಅಥವಾ ಮಾನಸಿಕ ಅಸ್ವಸ್ಥನೂ ಆಗಿರಬಹುದು, ಸುಳ್ಳು ದೂರನ್ನು ನೀಡಿರಬಹುದು ಅನ್ನುವಂತಹ ಅನುಮಾನಗಳು ಕೂಡ ಹೆಚ್ಚಾಗಿ ಕಾಡ್ತಾ ಇತ್ತು. ಬಟ್ ಇವತ್ತು ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರುವಂಥ ಬೆಳವಣಿಗೆಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಆತ ಹೇಳ್ತಾ ಇರುವಂತಹ ಆರೋಪಕ್ಕೂ ಮತ್ತು ಅಲ್ಲಿ ಸಿಗ್ತಾ ಇರುವಂತಹ ಕೆಲವೊಂದು ಅವಶೇಷಗಳಿಗೂ ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಸೊ ಹಾಗಾಗಿ ನಿಜಕ್ಕೂ ಕೂಡ ಧರ್ಮಸ್ಥಳದಲ್ಲಿ ಹಲವಾರು ಜನರನ್ನು ಆತ್ಮಹತ್ಯೆನೋ ಅಥವಾ ಸಾವೋ ಈ ರೀತಿಯಾಗಿ ಕೊಲೆಗಳಾಗಿದೆಯೋ ಅನ್ನುವಂಥದ್ದು ಕೂಡ ಅಲ್ಲಿ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಬೆಳವಣಿಗೆಗಳು ಆಗಬಹುದು ಅನ್ನುವಂಥದ್ದು ಕೂಡ ಕುತೂಹಲ